ನೋವು ಏನಾಯ್ತು ಅಂದ್ರೆ ಕರಾವಳಿ ಪ್ರದೇಶ ಪ್ರಾಬಬ್ಲಿ ಹ್ಯಾಸ್ ಇಮೆನ್ಸ್ ಎಕನಾಮಿಕ್ ಅಂಡ್ ಸೋಷಿಯಲ್ ಪೊಟೆನ್ಷಿಯಲ್. ಆದರೆ ಈ ಕೋಮು ಗಲಭೆಗಳಲ್ಲಿ ಈ ರಿಲಿಜಿಯಸ್ ನರೇಟಿವ್ನಲ್ಲಿ ನಮ್ಮ ಭಾಗದ ಆರ್ಥಿಕವಾಗಿ ನಾವು ಏನು ಸಾಧಿಸ್ಬೋದು ಅದಕ್ಕೆ ಹಿನ್ನಡೆ ಆಗ್ತಾ ಇದೆ. ದ ಎಕನಾಮಿಕ್ ಪೊಟೆನ್ಷಿಯಲ್ ಆಫ್ ದ ಎಂಟೈರ್ ರೀಜನ್ ಇಸ್ ಲಾಸ್ಟ್ ಔಟ್. ನಾನು ಇವಾಗ IT ಕಂಪನಿಗೆ ಹೇಳ್ತೀನಿ, ಸರ್ ನೀವು ಅಲ್ಲಿ ಇನ್ವೆಸ್ಟ್ ಮಾಡಿ ಅಥವಾ ಅಲ್ಲಿ ಹೋಗಬೇಕು ಅಂತ ಹೇಳಿದಾಗ, ಆಲ್ ದಟ್ ಇಸ್ ಫೈನ್ ಪ್ರಿಯಾ, ಐ ಆಮ್ ರೆಡಿ ಟು ಇನ್ವೆಸ್ಟ್, ಬಟ್ ಟುಮಾರೋ ವೆನ್ ಮೈ ಎಂಪ್ಲಾಯಿ ಆರ್ ಎಂಪ್ಲಾಯೀಸ್ wear jeans and go to a lounge, wear jeans and go to any of the restaurants, will you assure me their security? ಅಂದ್ರೆ ಯಾವ ಮಟ್ಟಿಗೆ ಜನ ಯೋಚನೆ ಮಾಡ್ತಾ ಇದ್ದಾರೆ.